ಮಧುಗಿರಿ ತಾಲೂಕು ಕಸಬಾ ಹೋಬಳಿ ಸಿದ್ದಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಂದೆಯೇ ಕಸದ ರಾಶಿ ಬಿದ್ದಿದ್ದು ಕಸದ ತೊಟ್ಟಿ ಭರ್ತಿಯಾಗಿ ಕಸ ಚೆಲ್ಲಾಪಿಲ್ಲಿಯಾಗಿ ದುರ್ವಾಸನೆ ಬೀರುತ್ತಿದ್ದರೂ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ವಹಿಸಿದೆ ಎನ್ನುವ ಆಕ್ರೋಶ ಕೇಳಿಬಂದಿದೆ. ಗ್ರಾಮ ಪಂಚಾಯಿತಿ ವತಿಯಿಂದ ಶಾಲೆಯ ಮುಂದೆ ಕಸದ ತೊಟ್ಟಿ ಇರಿಸಲಾಗಿದೆ. ಆದರೆ ಕಸದ ತೊಟ್ಟಿ ಇಟ್ಟ ಬಳಿಕ ಅದರ ನಿರ್ವಹಣೆ ನಡೆಸಲಾಗುತ್ತಿಲ್ಲ. ಶಾಲೆಯ ಆವರಣದಲ್ಲಿ ಕಸವು ಚೆಲ್ಲುತ್ತಿದ್ದು ಇದರಿಂದಾಗಿ ಶಾಲೆಯ ಆವರಣದಲ್ಲಿ ಸ್ವಚ್ಛತೆಗೆ ಧಕ್ಕೆಯಾಗಿದೆ. ಶಾಲೆಯ ಮುಖ್ಯ ಶಿಕ್ಷಕರು, ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಮಕ್ಕಳ ಪೋಷಕರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ಸದಸ್ಯರಿಗೆ ಕಳೆದ 1 ವರ್ಷದಿಂದ ಹಲವಾರು ಬಾರಿ ಪತ್ರದ ಮುಖಾಂತರ ಅರ್ಜಿ ಕೊಟ್ಟರೂ ಸಹ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಸಮಸ್ಯೆಯನ್ನು ಕಂಡು ಕಾಣದಂತಿರುವುದು ಪಂಚಾಯತ್ನ ನಿರ್ಲಕ್ಷ್ಯದ ಪರಮಾವಧಿಗೆ ಹಿಡಿದ ಕೈಗನ್ನಡಿ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಶಾಲೆಯ ಮುಂಭಾಗದಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಹಾದು ಹೋಗಿದೆ. ಇದು ಕಬ್ಬಿಣದ ಪೈಪ್ಲೈನ್ ಆಗಿದೆ. ಇದು ತುಂಬಾನೇ ಹಳೆಯದಾಗಿ ತುಕ್ಕು ಹಿಡಿದಿದೆ. ಶಾಲಾ ಮಕ್ಕಳು ನಡೆದಾಡುವ ದಾರಿ ಮಧ್ಯೆ ಇರುವುದರಿಂದ ಮಕ್ಕಳು ಓಡಾಡುವ ಸಮಯದಲ್ಲಿ ಕಾಲಿಗೆ ತಗುಲಿ ಗಾಯವಾದರೆ ಸೆಪ್ಟಿಕ್ ಆಗುವ ಸಾಧ್ಯತೆಗಳಿವೆ. ಆದ್ದರಿಂದ ತುಕ್ಕು ಹಿಡಿದಿರುವ ನೀರಿನ ಪೈಪ್ ಅನ್ನು ಬೇಗನೆ ಸರಿಪಡಿಸಿ ಮೇಲ್ಭಾಗದಲ್ಲಿ ಹಾಕಿದ ಪೈಪ್ಲೈನ್ ಅನ್ನು ಭೂಮಿಯ ಕೆಳಭಾಗದಲ್ಲಿ ಸ್ಥಳಾಂತರಿಸಬೇಕು ಎನ್ನುವ ಒತ್ತಾಯ ಕೇಳಿ ಬಂದಿದೆ. ತೊಟ್ಟಿ ಇದೆ, ಮತ್ತೆ ವಾಟರ್ ಪೈಪ್ ಹೋಗಿದೆ, ಅದು ಜಂಕ್ ತಿಂದ್ಬಿಟ್ಟಿದೆ. ಅದನ್ನ ಕಂಪ್ಲೇಂಟ್ ಕೊಟ್ಟಿದೀವಿ ನಾವು PDOಗೆ ಎತ್ತಿಸೋದಕ್ಕೆ. ಎಷ್ಟು ಬಾರಿ ಕೊಟ್ಟಿದ್ದೀರಾ? 3 ಬಾರಿ. 3 ಬಾರಿ. ಏನಂತ ಹೇಳಿದ್ರು ಅವರು? ಹಳೆ HM ಇದ್ದವರು ಕೊಟ್ಟಿದ್ದಾರೆ. ಮೊದಲಿದ್ದ HM ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನ ಎತ್ತಿಸೋದಕ್ಕೆ ಇನ್ನೊಂದ್ಸಲ ಹೇಳಿದ್ರು ಅಷ್ಟೇ. ಅದಕ್ಕೆ ಎಲ್ಲ ಕಸದ ತೊಟ್ಟಿಯಿಂದ ಬ್ಯಾಕ್ಟೀರಿಯಾಸ್ ಎಲ್ಲ ಇದಾಗುತ್ತೆ. ಆಮೇಲೆ ವಾಟರ್ ಪೈಪ್ ಜಂಗ್ ತಿಂದಿರೋದ್ರಿಂದ ರಸ್ಟ್ ಹಿಡಿದಿರೋ ಜಾಗದಲ್ಲಿ ಮಕ್ಕಳು ಓಡಾಡಿದ್ರೆ ಕಾಲಿಗೆಲ್ಲ ಇನ್ಫೆಕ್ಷನ್ ಆಗ್ತವೆ. ಅದಕ್ಕೆ ಅದನ್ನ ಸ್ವಲ್ಪ ಅವ್ರು ಎತ್ತಿಸಿ ಬೇರೆ ಕಡೆ ಎಲ್ಲ ಮಾಡೋಕ್ಕೆ ಮಾಡ್ತಾರೆ. ತೊಂದರೆ ಆಗ್ದಂಗೆ ಆ ಕಸದ ತೊಟ್ಟಿನ ಮತ್ತೆ ಆ ರಸ್ಟ್ ಹಿಡಿದಿರೋ ವಾಟರ್ ಪೈಪ್ಸ್ ನ ಸ್ವಲ್ಪ ಚೇಂಜ್ ಮಾಡಿ ಅನುಕೂಲ ಮಾಡ್ಕೊಡಿ ಮಕ್ಕಳಿಗೆ. ಬೇರೆ ಕಡೆಗೆ ಇದು ಮಾಡಿ ಮಕ್ಕಳಿಗೆ ಅನುಕೂಲ ಮಾಡ್ಕೊಡಿ ಅಂತ. ಏನಾಗಿದ್ದೀರಾ ಸ್ಕೂಲ್ ಶಾಲೆಗೆ STRP ಮೆಂಬರ್ ಆಗಿದ್ದೀನಿ, ಪಂಚಾಯತ್ಗೆ ಮೆಂಬರ್ ಆಗಿದ್ದೀನಿ. ಒಂದು 6 ತಿಂಗಳಿಂದ ಇದೆ. 1 ವರ್ಷ ಅಂದ್ರು. ಒಂದು 6 ತಿಂಗಳು ಇದೆ. ತೆಗಿಸ್ತೀವಿ. ಅಲ್ಲ, ದೂರ ಕೊಟ್ಟಿದೆ ಶಾಲೆ ಹೆಚ್ಚವರೆಗೂ ಬೇರೆ ಏನು ವ್ಯವಸ್ಥೆ ಆಗಿಲ್ಲ. ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡಿಲ್ಲ ಕಸ ತೊಟ್ಟಿ. ಈಗ ಮಕ್ಕಳೆಲ್ಲ ಕಸ ಮಾಡಿಸ್ತೀವಿ. ಬೆಳಿಗ್ಗೆನೆ ನೋಡಿ, ಒಂದು ಪೈಪ್ ಇದೆ, ಐರನ್ ಪೈಪ್ ಇದೆ. ಅದೇನ್ ಪೈಪ್? ಅದು ವಾಟರ್ ಪೈಪ್. ವಾಟರ್ ಪೈಪ್ ನೀರು ಮುಂದಕ್ಕೆ ನೋಡಿ, ಅದು ಮಿನಿಮಮ್ ಕಾಲೋನಿಗೆ ಹೋಗಿರೋದು. ಈಗ ಮಕ್ಳು ಚಿಕ್ಕ ವಯಸ್ಸಿನವರು, ಈಗ ಮಕ್ಳು ಹೋಗ್ತಾ ಇರ್ತಾರೆ ಅರ್ಜೆಂಟ್ ಅಲ್ಲಿ. ಈಗ ಹೋಗ್ಬೇಕಾರೆ ಎಡವಿಯಾನ ಬಿದ್ರೆ ಅದು ಎಲ್ಲ ನೋಡಿ ರಸ್ಟ್ ಆಗಿದೆ ಪೈಪ್ ಹಳೇದಾಗಿ. ಅದೇನ ಸೆಪ್ಟಿಕ್ ಆಗುತ್ತೆ. ಯಾರಿಗೆ ಹೇಳಿ? ನಮ್ಮ ಅಧ್ಯಕ್ಷರಿಗೆ ಹೇಳಿ. ಯಾರು ಅಧ್ಯಕ್ಷರು? ಅಧ್ಯಕ್ಷರು ಲೋಕೇಶ್ ಅಂತ. ಲೋಕೇಶ್ ಅಂತನಾ? ಮಾಲತಿ ಲೋಕೇಶ್ ಅಂತ. PDO ಯಾರೀಗ? PDO ಬೆಂಗಳೂರಿನವ್ರು ಯಾರ ಮೇಡಮ್ ಹೆಸರು ಬರೋದು ನಮಗೆ ಕರೆಕ್ಟಾಗಿ. ಮೇಡಮ್ ಅವರ? ನಮ್ಮ ಮನೆ ಬಂದಿದೆ. ಶಿಲ್ಪಾ ಮೇಡಮ್ ಅವರ ಇರಬೇಕು. ಮೇಡಮ್ ಬಂದಿದೆ. ಮೇಡಮ್ಗೆ ಹೇಳ್ತೀನಿ, ನೀವು ಬಂದಿದ್ರು ಮೇಡಮ್ ಅವರೇ, ಮಾಹಿತಿ ತರೋದು ಅಂತ ಹೇಳ್ತೀನಿ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಶಾಲೆಯ ಮುಂಭಾಗದಲ್ಲಿರುವ ಕಸದ ತೊಟ್ಟಿಯನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕಿದೆ. ಜೊತೆಗೆ ಪೈಪ್ಲೈನ್ ಸಮಸ್ಯೆ ಬಗೆಹರಿಸಿಕೊಡಿ ಎಂದು ಶಾಲಾ ಆಡಳಿತ ಮತ್ತು ಗ್ರಾಮಸ್ಥರು ತಾಲೂಕು ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ವರದಿ ಅಭಿದ್ ಮಧುಗಿರಿ. ಅದು ಸ್ಕೂಲ್ ಎಷ್ಟು ವರ್ಷ ಆಯ್ತು? ಅದು ಸ್ಕೂಲ್ ಮುಂದೆ ಹಾಕಿ ಅಷ್ಟೇ ಒಂದು ವರ್ಷದಾಗ. ಅಲ್ಲ, ಸ್ಕೂಲ್ ಮುಂದೆ ಹಾಕಿದಾರಲ್ಲ, ಮಕ್ಳಿಗೆ ಏನೋ ಎಡ್ಕೊಂಡು ಬಿದ್ರೆ ಯಾರು ಹೊಣೆ ಅಂತ? ದೊಡ್ಡದಾಕ್ಬೇಕಾಯ್ತು. ಅರ್ಜೆಂಟಿಗೆ ಯಾರು ಕುಣಿಸಿದ್ದು? ಪಂಚಾಯತ್ ಅವರು. ಯಾರು? ಅದೇ ಸೆಕ್ರೆಟರಿ ಹೇಳ್ತಾ ಹೇಳೋರೆ. ಪೇವನ್ಗಳು ಬಂದವ್ರಿಗೆ ಹಾಕಿದ್ದಾರೆ. ಪಂಚಾಯತ್ ಹೊಣೆ ಆಗ್ಬೇಕು. ಅದು ಅದೇ ದೊಡ್ಡ ಹಾಕ್ಬೇಕು. ಇಲ್ಲ ಕಳ್ಕೊಂಡು ಬಿಚ್ಚಿ ಬಿಚ್ಬೇಕಾಗ್ತದೆ. ದೊಡ್ಡ ಹಾಕೋದು ಏನಿಲ್ಲ, ಒಂದು ನದಿ ನವೇ ಇರಲ್ಲ. ಅದು ಹೇಳಿ ಅದೇ ಪಂಚಾಯತ್ ಆಗ್ಬೇಕು. ಅದು ಯಾಕೆಂದ್ರೆ ಅಲ್ಲಿ ಇಪ್ಪತ್ತಾಗಿ ಅದೇ ಥರ ಹೊಣೆ ಆಗ್ಬೇಕು ಪಂಚಾಯತ್. ಅದು ಮೊದ್ಲು ಆ ಕಡೆ ಎಕ್ಕಿದ್ರೆ ಸಹ ಈ ಕಡೆ ಎಕ್ಕಿದೆ. ವಾಸನೆ ತೊಂದರೆ ಆಗಂಗಿಲ್ಲ. ಹುಡುಗರಾದ್ರೆ ಬೇರೆ ಹುಡುಗರಾದ್ರೆ ತೆಗೆದು ಒಳ್ಳೆಯದು.